ವಿದ್ಯುತ್ ವೈರಿಗೆ ತುಳಿದು ಮಹಿಳೆಯೋರ್ವರು ಮೃತಪಟ್ಟಂತಹ ಘಟನೆ ಮೂಡುಬಿದ್ರೆಯ ಇರುವೈಲ್ ಗ್ರಾಮದ ಬಂಗಾರುಗುಡ್ಡೆ ಹೊಸಮಲೆ ಪದವು ಎಂಬಲ್ಲಿ ನಡೆದಿದೆ. ಲಿಲ್ಲಿ ಡಿಸೋಜಾ ಮೃತಪಟ್ಟಂತವರು ಮುಂಜಾನೆ ಮನೆಯ ಮುಂಬಾಗಿಲನ್ನು ತೆರೆದು ಲಿಲ್ಲಿ ಡಿಸೋಜಾ ಹೊರಬಂದಿದ್ದು ಮನೆಯ ಸಿಟ್ಔಟ್ನಲ್ಲಿ ಬಿದ್ದಿದ್ದ ಕರೆಂಟ್ ವೈರ್ಗೆ ತುಳಿದ ಪರಿಣಾಮ ಸಾವನ್ನಪ್ಪಿದ್ದಾರೆ. ಈ ಪರಿಸರದಲ್ಲಿ ಆಗಾಗ ವಿದ್ಯುತ್ ವೈರ್ ತುಂಡಾಗಿ ಬೀಳ್ತಾ ಇದ್ದು ಮೆಸ್ಕಾಂನ ಅಧಿಕಾರಿಗಳಿಗೆ ಹಲವು ಬಾರಿ ದೂರು ನೀಡಿದ್ರೂ ಕೂಡ ಉಡಾಫೆಯ ಉತ್ತರವನ್ನು ನೀಡ್ತಾ ಇದ್ದಾರೆ. ಮೆಸ್ಕಾಂನ ತೀವ್ರ ನಿರ್ಲಕ್ಷ್ಯವೇ ಈ ಅನಾಹುತಕ್ಕೆ ಕಾರಣ ಅಂತ ಸಾರ್ವಜನಿಕರು ಆರೋಪವನ್ನು ಮಾಡಿದ್ದಾರೆ. ಇದು ಮೂಡಬಿದ್ರೆಯಲ್ಲಿ ಆಗಿರತಕ್ಕಂತಹ ಘಟನೆ. ಮಳೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ವಿದ್ಯುತ್ ತಂತಿಗಳು ಬೀಳುವಂಥದ್ದು, ಈ ರೀತಿಯ ಘಟನೆಗಳು ಅವಘಡಗಳು ಆಗ್ತಾ ಇರುತ್ತೆ. ಹಾಗಾಗಿ ಸಾರ್ವಜನಿಕರು ಕೂಡ ಎಚ್ಚರಿಕೆಯನ್ನು ವಹಿಸಬೇಕು. ಅದರ ಜೊತೆಗೆ ಮೆಸ್ಕಾಂನವರು ಕೂಡ, ಯಾಕಂತ ಹೇಳಿದ್ರೆ ಆ ಭಾಗದ ಸ್ಥಳೀಯರು ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನಾವು ಪ್ರತಿ ಬಾರಿಯೂ ಕೂಡ ಅಂದರೆ ಹಲವು ಬಾರಿ ಅವರಿಗೆ ಮನವಿಯನ್ನು ನೀಡಿದ್ದೆವು, ಇಲ್ಲಿ ಸಮಸ್ಯೆ ಆಗುತ್ತೆ, ಇಲ್ಲಿ ವಿದ್ಯುತ್ ತಂತಿ ತುಂಡಾಗಿ ಬೀಳುತ್ತೆ ಅನ್ನುವಂತಹ ವಿಚಾರಗಳನ್ನು ತಿಳಿಸಿದ್ರೂ ಕೂಡ, ದೂರನ್ನು ನೀಡಿದ್ರೂ ಕೂಡ ಅಧಿಕಾರಿಗಳು ಉಡಾಫೆಯ ಉತ್ತರವನ್ನು ನೀಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಇಂತಹ ಸಮಸ್ಯೆಗಳಾದ ಮೇಲೆ ಎಲ್ಲರೂ ಎಚ್ಚೆತ್ತುಕೊಳ್ತಾರೆ. ಆದರೆ ಸಮಸ್ಯೆ ಆಗುವ ಮುಂಚೆ ಹಲವು ಬಾರಿ ಮನವಿ ಮಾಡಿದ್ರು, ಅದರ ಬಗ್ಗೆ ತಿಳಿಸಿದ್ರು ಕೂಡ ಅಧಿಕಾರಿಗಳಿಗೆ ಸ್ವಲ್ಪವೂ ಕೂಡ ಮಾನವೀಯತೆ ಅನ್ನುವಂಥದ್ದು ಇಲ್ಲದಂತಹ ಪರಿಸ್ಥಿತಿಯಾಗುತ್ತೆ. ಇಲ್ಲಿ ಈಗ ಒಂದು ಜೀವ ಹೋಗಿದೆ, ಈ ಸಂದರ್ಭದಲ್ಲಿ ಇನ್ನು ಬರ್ತಾರೆ, ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಅದೇ ಒಂದು ಜೀವ ಹೋಗಬೇಕಾ ಏನಾದರೂ ಸರಿ ಮಾಡುವುದಕ್ಕೆ? ಪ್ರಾಣಕ್ಕೆ ಹಾಗಾದ್ರೆ ಬೆಲೆಯೇ ಇಲ್ವಾ ಅನ್ನುವಂಥದ್ದು. ಮೆಸ್ಕಾಂನವರು ಬಗ್ಗೆ ನಾವು ಹೆಚ್ಚು ಇದು ಮಾಡೋದಿಲ್ಲ, ಯಾಕಂತ ಹೇಳಿದ್ರೆ ಮಳೆಯ ಸಂದರ್ಭದಲ್ಲಿಯೂ ಕೂಡ ಹೆಚ್ಚಾಗಿ ಕೆಲಸ ಮಾಡ್ತಾರೆ. ಎಲ್ಲಿ ವಿದ್ಯುತ್ ತಂತಿ ಇದಾದಾಗಲೂ ಕೂಡ ಹೋಗಿ ಹೆಚ್ಚಿನ ಮೆಸ್ಕಾಂನ ಅಧಿಕಾರಿಗಳು ಕೆಲಸ ಮಾಡ್ತಾರೆ, ಸಿಬ್ಬಂದಿಗಳು ಕೆಲಸವನ್ನು ಮಾಡ್ತಾರೆ. ಜಡಿ ಮಳೆ ಇದ್ರೂ ಕೂಡ ನಾವು ಮನೆಯಲ್ಲಿ ಕುತ್ಕೊಳ್ಬೋದು, ಆದರೆ ಮೆಸ್ಕಾಂನ ಸಿಬ್ಬಂದಿಗಳು ಹೋಗಿ ಕೆಲಸ ಮಾಡ್ತಾರೆ. ನಿಮ್ಮ ಕೆಲಸದ ಬಗ್ಗೆ ಬಹಳ ಒಳ್ಳೆಯ ವಿಚಾರ ಇದೆ, ಆದರೆ ಕೆಲವು ಕಡೆ ನೀವು ತೋರುವಂತಹ ನಿರ್ಲಕ್ಷ್ಯದಿಂದಾಗಿ ಪ್ರಾಣಾಪಾಯವೂ ಕೂಡ ಆಗುತ್ತೆ, ಒಂದು ಪ್ರಾಣ ಕೂಡ ಹೋಗುತ್ತೆ. ಇದರ ಬಗ್ಗೆಯೂ ಕೂಡ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗಿದೆ. ಜನಗಳ ಜೊತೆ ಆಟ ಆಡುದು ನೀವು ನಿನ್ನೆ ಕೂಡ ಹೇಳಿದ್ದಾರೆ, ಫೋನ್ ಮಾಡಿದ್ದಾರೆ ಸ್ವಾಮಿ. ನಿನ್ನೆ ಅಲ್ಲಿ ಮೊನ್ನೆ ಆ ಪ್ಲಾಟ್ ಅಲ್ಲಿ ಬಂದು 2 ಗಂಟೆ ಫೋನ್ ಮಾಡಿದ್ರೆ ನೋಡಿ ಎಂತ ಅರ್ಥ ನೋಡಿ. 2 ದಿವಸ ಇವತ್ತು ನಿನ್ನಲ್ಲ, ಮೊನ್ನೆ 2 ದಿವಸ ಮಾತಿನ ಬದಿಯಲ್ಲಿತ್ತು. ನಾನು ಅಲ್ಲಿ ಪ್ಲಾಟ್ ಅಲ್ಲಿಂದ ಒಂದು ಮಂಟಿ ಮಾಡಿದೆ, ಎಲ್ಲಾದ್ರೆ ಬೀಸಿ ಫೋನ್ ನಿನ್ನೆ ಕೂಡ ಕಂಪ್ಲೇಂಟ್ ಮಾಡಿದ್ದಾರೆ. ಇಷ್ಟು ನಿರ್ಲಕ್ಷ್ಯ ಆಗಿದೆ ಹೇಗೆ? ಅವು ವಿಷಯ ನೀವು ಆತರ ಮಾತಾಡಿದ್ರೆ ನೀವು ಯಾಕಲ್ಲಿ ಇರುವುದು ಡಿಪಾರ್ಟ್ಮೆಂಟ್ ಅಲ್ಲಿ? ಯಾಕೆ ಆತರದ ಉಡಾಪೆ ಉತ್ತರ ಕೊಟ್ಟಲ್ಲ ಇಲ್ಲಿ ನಮ್ಮದು ಜನ ಇಲ್ಲ. ವರ್ಕ್ ಮಾಡ್ತಿದ್ವಿ.